ನಮಸ್ತೆ ಎಲ್ರಿಗೂ. ಇವತ್ತೊಂದು ಅದ್ಭುತವಾಗಿರುವಂತಹ ಕಿಚನ್ ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ತುಂಬಾ ಬೇಕಾಗಿರುವಂಥದ್ದು. ಯೂಶ್ವಲ್ ಆಗಿ ಏನಾಗುತ್ತೆ, ಈ ರವೆ ಇರುತ್ತಲ್ವ, ಅದು ಉಪ್ಪಿಟ್ಟು ರವೆ ಇರ್ಬೋದು, ಸೂಜಿ ರವೆ ಇರ್ಬೋದು, ಯಾವುದೇ ರವೆ ಇರ್ಬೋದು, ತುಂಬ ಬೇಗ ಅದರಲ್ಲಿ ಹುಳ ಆಗೋದು. ನಾವು ತಂದು 1 ವಾರ ಇಟ್ಟರೆ ಸಾಕು, ಹುಳ ಆಗಿಬಿಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಸೂಜಿ ರವೆದಲ್ಲಿ ಹುಳ ಯಾಕೆ ಆಗುತ್ತೆ ಮತ್ತು ಹುಳ ಆಗದಾಗೆ ತುಂಬ ದಿನ ತನಕ ನಾವು ಯಾವ ಥರ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಒಂದು ಸೂಪರ್ ಟ್ರಿಕ್ಸ್ ಮೂಲಕ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಗೆ ಒಂದು ಮಾತನ್ನು ನಾನು ಹೇಳಬೇಕು. ಸೂಜಿ ರವೆ ಅಥವಾ ಉಪ್ಪಿಟ್ಟು ರವೆದಲ್ಲಿ ಹುಳ ಜಾಸ್ತಿ ಯಾಕೆ ತುಂಬ ಬೇಗ ಆಗುತ್ತೆ ಅಂತಂದರೆ ಅದರಲ್ಲಿರುವಂತಹ ಮಾಯಿಶ್ಚರೈಸ್ ಕಂಟೆಂಟಿಂದ, ಅಂದರೆ ತೇವಾಂಶದಿಂದ. ಅದರಿಂದ ನಾವು ತಂದು 1 ವಾರ ಇಟ್ಟರೂ ಕೂಡ ತುಂಬಾ ಬೇಗ ಹುಳ ಆಗುತ್ತೆ. ಇದಕ್ಕೆ ಒಂದೇ ಒಂದು ಸಿಂಪಲ್ ಸೊಲ್ಯೂಷನ್ ಇರೋದು, ಬೇರೆ ಏನು ನಾವು ಮಾಡೋದಕ್ಕಾಗಲ್ಲ. ತಂದ ಕೂಡಲೇ ನಾವು ಏನು ಮಾಡಬೇಕು ಅಂತಂದರೆ, ಯಾವುದೇ ರವೆ ಇರ್ಬೋದು, ಅದನ್ನ ಒಂದು ಬಾಣಲೆಗೆ ಹಾಕಿಬಿಟ್ಟು ಫಸ್ಟ್ ನೀವು ಚೆಕ್ ಮಾಡಬೇಕು. ಅಂಗಡಿಯಿಂದ ತರುವಾಗಲೇ ಹುಳ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಕೆಲವೊಂದು ಸರಿ ಅಂಗಡಿಯಲ್ಲಿ ಕೂಡ ಹುಳ ಆಗಿರುವಂಥದ್ದನ್ನೇ ಕೊಡ್ತಾರೆ, ನಾವು ಸೂಕ್ಷ್ಮವಾಗಿ ಗಮನಿಸಿಲ್ಲದಿದ್ದರೆ. ತಂದ ಕೂಡಲೇ ಒಂದು ದಪ್ಪ ತಳದ ಬಾಣಲೆಗೆ ಹಾಕಿಬಿಟ್ಟು ಇದನ್ನ ಒಂದು 5ರಿಂದ 7 ನಿಮಿಷ ಕಮ್ಮಿ ಉರಿಯಲ್ಲಿಟ್ಕೊಂಡು ಹುರಿದ್ಕೋಬೇಕು. ಕಂಪ್ಲೀಟಾಗಿ ರವದಲ್ಲಿರುವಂಥ ಆ ತೇವಾಂಶ ಇರುತ್ತಲ್ವ, ಪಸೆ ಇರುತ್ತಲ್ವ, ಅದು ಒಣಗಬೇಕು, ಡ್ರೈ ಆಗಬೇಕು. ಈ ಥರ ಬಿಡಿ ಬಿಡಿ ಆಗಬೇಕು. ಇದರಿಂದ 2 ಅಡ್ವಾಂಟೇಜ್ ಇದೆ. ಒಂದು, ಹುಳ ಆಗದಾಗೆ ತಡೆಯುತ್ತೆ. ಇನ್ನೊಂದೇನು ಅಂತಂದರೆ, ಅಡುಗೆ ಮಾಡುವಾಗ ನಮಗೆ ಕುಕ್ಕಿಂಗ್ ಟೈಮ್ ಕೂಡ ಸೇವ್ ಆಗುತ್ತೆ. ಯಾಕಂತಂದರೆ ಏನೇ ಮಾಡೋದಿದ್ರೂ ನಾವು ರವನ ಹುರಿದುಕೊಂಡೇ ಮಾಡ್ತೀವಲ್ವ, ಆದ್ದರಿಂದ ನಮಗೆ ಟೈಮ್ ಕೂಡ ಉಳಿಯುತ್ತೆ. ಒಂದು ಸರಿ ಹುರಿದಾದ ನಂತರ ಹೊರಗಡೆ ಇಟ್ಟು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡಬೇಕು. ಅದಾದ ನಂತರ ಒಂದು ಸ್ವಲ್ಪ ಈ ಕಾಳುಮೆಣಸಿರುತ್ತಲ್ವ, ಕಾಳುಮೆಣಸನ್ನು ಇದಕ್ಕೆ ಹಾಕಬೇಕು. ಕಾಳುಮೆಣಸು ಏನು ಮಾಡುತ್ತೆ ಅಂತಂದರೆ, ಏನಾದರೂ ಹುಳ ಆಗೋದನ್ನು ತಡೆಯುತ್ತೆ. ಅದರ ಸ್ಮೆಲ್ಲಿಗೆ ಹುಳ ಆಗೋದು ತಪ್ಪುತ್ತೆ. ಒಂದು ಸರಿ ನಾವು ಇದನ್ನ ಕಂಪ್ಲೀಟಾಗಿ ತಣ್ಣಗೆ ಮಾಡಿಬಿಟ್ಟು ಒಂದು 4-5 ಅಥವಾ ಒಂದು ಸ್ವಲ್ಪ ಕಾಳುಮೆಣಸನ್ನು ಹಾಕಿದ ನಂತರ ಏರ್ ಟೈಟ್ ಕಂಟೈನರ್, ಅಂದರೆ ಗಾಳಿ ಆಡದಂತೆ ಇರುವಂತಹ ಡಬ್ಬ, ಅದು ಯಾವುದು ಬೇಕಾದರೂ ಆಗುತ್ತೆ, ಅದಕ್ಕೆ ಹಾಕಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು. ಒಂದು ಚೂರು ಕೂಡ ಒಂದು ನೆನ್ಪಿಟ್ಕೊಳ್ಳಿ, ರವನ ಯಾವತ್ತೂ ಅಷ್ಟೇ ತುಂಬ ಟೈಟಾಗಿರುವಂಥ, ಮುಚ್ಚಳ ತುಂಬ ಟೈಟಾಗಿರುವಂಥ ಡಬ್ಬದಲ್ಲೇ ಸ್ಟೋರ್ ಮಾಡಿಡಿ. ಯಾಕಂತಂದರೆ ಒಂದು ಸ್ವಲ್ಪ ಗಾಳಿ ಆಡಿದರೂ ಕೂಡ ಬೇಗ ಹುಳ ಆಗುತ್ತೆ. ಈ ಥರ ಹುರಿದುಕೊಂಡ ರವೆ ಕೂಡ ಅಷ್ಟೇ, ಸ್ವಲ್ಪ ಕಾಳುಮೆಣಸು ಹಾಕಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಟ್ಟು ಹೊರಗಡೆ ಇಡ್ಬೋದು. ಸ್ವಲ್ಪ ಟೈಮ್ ಏನೂ ಆಗಲ್ಲ. ಇನ್ನು ತುಂಬ ಟೈಮ್ ನಿಮಗೆ ಹುಳ ಆಗಲೇಬಾರ್ದು ಅಂತ ಇದ್ದರೆ ಒಂದು ಸಿಂಪಲ್ ಟಿಪ್ಸ್ ಏನು ಅಂತಂದರೆ, ನೀವಿದನ್ನ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಏನೂ ತೊಂದರೆ ಇಲ್ಲ, ಫ್ರಿಜ್ಜಲ್ಲಿ ಇರೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಫ್ರೀಝರಲ್ಲಿ ಇರೋದು ಬೇಡ, ನಾರ್ಮಲ್ ಟೆಂಪ್ರೇಚರ್ ಇರೋ ಫ್ರಿಜ್ ಇರುತ್ತಲ್ವ, ಅದರಲ್ಲಿಟ್ಟರೆ ಸಾಕು. ಎಷ್ಟು ದಿನ ಬೇಕಾದರೂ ಹುಳ ಆಗದೇ ಇರುತ್ತೆ. ಸೊ ಈ ಥರ ನಾವು ಮಾಡೋದ್ರಿಂದ ರವೆಯಲ್ಲಿ ಹುಳ ಆಗೋದು ತಪ್ಪುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.